ರಾಜಸ್ಥಾನವು ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಸುಂಕದ ಕಟ್ಟೆಗಳನ್ನು ಹೊಂದಿದ್ದರೆ ಜಾರ್ಖಂಡ್ ಅತಿ ಕಡಿಮೆ ಟೋಲ್ ಪ್ಲಾಜಾಗಳನ್ನು ಹೊಂದಿದೆ. ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾಗಳ ಸಂಖ್ಯೆ 1,000 ಮೀರಿ ಇದೆ. ರಾಜ್ಯ ಹೆದ್ದಾರಿ ಸುಂಕದ ಕಟ್ಟೆಗಳ ಸಂಖ್ಯೆ ಅದಕ್ಕಿಂತ ಹೆಚ್ಚು ಇದೆ. ಪಿಪಿಪಿ ಪ್ರಕಾರ ಖಾಸಗಿ ಬಂಡವಾಳ ಹೂಡಿದವರಿಗೆ ಲಾಭ ಹೋಗುತ್ತದೆ. ಉಳಿದಂತೆ ಹೆದ್ದಾರಿ ರಿಪೇರಿಗೆ ಬಳಕೆಯಾಗುತ್ತದೆ. ಬಹುದಾರಿ ಬಾಗಿಲು, ಫಾಸ್ಟ್ಯಾಗ್, ತಿಂಗಳು ವರ್ಷ ಪಾಸ್ ಇವೆಲ್ಲ ಟೋಲ್ ಪ್ಲಾಜಾಗಳನ್ನು ಸುಗಮಗೊಳಿಸಿದ್ದರೂ ಸಮಸ್ಯೆ ಸಾಕಷ್ಟು ಇದೆ. ರಾಜಸ್ಥಾನ 156, ಉತ್ತರ ಪ್ರದೇಶ 97, ಮಧ್ಯಪ್ರದೇಶ 90, ಮಹಾರಾಷ್ಟ್ರ 89, ತಮಿಳುನಾಡು 78, ಆಂಧ್ರಪ್ರದೇಶ 72, ದಿಲ್ಲಿ ಅರೆ ರಾಜ್ಯ 60, ಗುಜರಾತ್ 58, ಕರ್ನಾಟಕ 55, ಹರಿಯಾಣ 45, ಪಂಜಾಬ್ 40, ಕೇರಳ 35, ಒಡಿಶಾ 30, ಬಿಹಾರ 28, ಪಶ್ಚಿಮ ಬಂಗಾಳ 25, ಜಾರ್ಖಂಡ್ 20 ದೇಶೀಯ ಹೆದ್ದಾರಿ ಟೋಲ್ ಪ್ಲಾಜಾಗಳನ್ನು ಹೊಂದಿದೆ. ರಾಜ್ಯ ಹೆದ್ದಾರಿಗಳ ಸುಂಕದ ಕಟ್ಟೆಗಳ ಸಂಖ್ಯೆ ಕೂಡ 1000ಕ್ಕೂ ಹೆಚ್ಚು ಇದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಜೈಪುರ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest smart. Invest in Mangaluru.